ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ನಡೆದ ಭೀಕರ ಅಪಘಾತದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುಡಿಪು ಸಮೀಪದ ಬೋಳಿಯಾರ್ ನಿವಾಸಿ ಲಾರಿ ಚಾಲಕ 28 ವರ್ಷದ ಮಹಮ್ಮದ್ ರಿಜ್ವಾನ್ ಮೃತಪಟ್ಟಿದ್ದಾರೆ. ಬೋಳಿಯಾರ್ ನಿವಾಸಿ ಬಿಎಚ್ ಕರೀಂ ಅವರ ಪುತ್ರ ಮಹಮ್ಮದ್ ರಿಜ್ವಾನ್ ಮೃತಪಟ್ಟವರು. ಕಳೆದ ಕೆಲವು ವರ್ಷಗಳಿಂದ ಮಂಗಳೂರು ಮಹಾರಾಷ್ಟ್ರ ಮಧ್ಯೆ ಸಂಚರಿಸುವ ಮೀನಿನ ಲಾರಿಯಲ್ಲಿ ರಿಜ್ವಾನ್ ಚಾಲಕರಾಗಿ ದುಡಿಯುತ್ತಿದ್ದರು. ರತ್ನಗಿರಿ ಎಂಬಲ್ಲಿ 2 ಲಾರಿಗಳ ಮಧ್ಯೆ ನಡೆದ ಭೀಕರ ಮುಖಾಮುಖಿ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡ ಚಾಲಕ ರಿಜ್ವಾನ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತ ರಿಜ್ವಾನ್ ವಿವಾಹಿತರಾಗಿದ್ದು ತಂದೆ, ತಾಯಿ, ಪತ್ನಿ, 2 ವರ್ಷದ ಪುಟ್ಟ ಮಗು, 3 ಸಹೋದರರು, ಸಹೋದರಿಯರನ್ನ ಅಗಲಿದ್ದಾರೆ.